ಆಗಡು ನೆಲೆಯೂರಿನ ಭಕ್ತೇಶ್ವರಿ ಪರಿವಾರ ದೇವರನ್ನ ಮನವರಿಕೆ ಬಂತೊಂದು ಈ ಸ್ಥಳ ಸಾನ್ನಿಧ್ಯದ ನಾಗದೇವರಿಗೆ ಭಕ್ತಿಡು ಪ್ರಣಾಮ ಸಲ್ಲಿಸುವ ಒಂದು ಇನಿ ಈ ಒಂಜಿ ಉಲ್ಲಾಲ ಬೈಲು ದೊಡ್ಡ ಮನೆ ಭಂಡಾರಿ ಕುಟುಂಬದ ಕಲ್ನ ಈ ಒಂಜಿ ಜಾಗಡು ಬಹಳ ಪವಿತ್ರವಾಯಿನ ಜಾಗ ಎಂಗ್ಲ ರೋಟರಿ ಕ್ಲಬ್ ದೇರಳಕಟ್ಟೆ ಇನ್ನು ಬೇತೆ ಕೊರಡು ಸಮಾಜಮುಖಿಯಾದ ಕೆಲಸ ಮಂತಂದು ಪುಣಂತಿನ ಸಂದರ್ಭಡು ಈ ಒಂಜಿ ಕುಟುಂಬದ ಕಲ್ನ ಎಂಕ್ಲೆಗ್ ಪರಿಚಯ ಆದ ಈ ಒಂಜಿ ಬಾರಿ ಸೋಕುದ ಎಡ್ಡ ಒಂಜಿ ಪರಿಸರದ ನಾಗದೇವರನ ಸನ್ನಿಧ್ಯಡು ಒಂಜಿ ಪರಿಸರ ಸಂರಕ್ಷಣೆ ಮನ್ಪುನಲ್ಪ ರೋಟರಿ ಕ್ಲಬ್ ದೇರಳಕಟ್ಟೆ ಯಾಪಲ ಕೆಲಸ ಮಂತಂದುಂಡು ಇನಿ ಒಂಜಿ ಎಡ್ಡ ಅವಕಾಶ ಎಂಗ್ಲ ಕ್ಲಬ್ಗೆ ತಿಕ್ಕುದು ದೇವರನ್ನ ಎದುರು ಉಂಟದು ಪ್ರಾರ್ಥನೆ ಮನ್ಪುಂಡಿದ್ದಾಳೆ ಎಂದು ಪನ್ನಾಗ ಸುಮಾರು 105 ಬೇತೆ ಜಾಚಿದ ಒಂಜಿ ದೈಕ್ಲೇನು ಈ ನಾಗವನತ ಪರಿಸರಡು ನಡ್ಪುನಲ್ಪ ಎಂಕ್ಲೆಗ್ ಅವಕಾಶ ಮಂತು ಕೊರ್ನಂಚಿನ ಈ ಒಂಜಿ ಉಲ್ಲಾಲ ಬೈದ ಭಂಡಾರಿ ಕುಟುಂಬದ ದೊಡ್ಡ ಮನೆತ ಇಲ್ಲದ ಅಕ್ಲೆಗ್ ಬಹಳ ಗೌರವಪೂರ್ಣವಾಯಿನ ಒಂಜಿ ನಮನನ್ನು ಅಕ್ಲೆಗೆ ಸಲ್ಲಿಸುವ ಒಂದು ಶ್ರೀ ನಾಗದೇವರನ ಆಶೀರ್ವಾದಡು ಈ ಒಂಜಿ ಎಂಕುಲು ದಾದ 105 ದೈನು ನಡ್ತಾನ ಆ ದೈ ಬಾರಿ ಸೋಕುಡು ಪೊರ್ಲುಡು ಬುಳೆದು ಈ ಪರಿಸರಗೂ ಎಡ್ಡ ಒಂಜಿ ಆರೋಗ್ಯಪೂರ್ಣವಾಯಿನ ಒಂಜಿ ಪರಿಸರ ನಿರ್ಮಾಣ ಮನ್ಪುನಲ್ಪ ಶ್ರೀ ದೇವರ ನಂಗೆ ಆಶೀರ್ವಾದ ಮನ್ಪಡು ಬೇತೆ ರೀತಿದ ಈ ಜಾಗಡು ಕೆಲಸ ಮನ್ಪುನಂಚಿನ ಸಂದರ್ಭಡು ದಾದಾಣದ ಉಪ್ಪು ತಪ್ಪು ಆದಿತ್ತು ನಾನು ಮನ್ನಿತದು ನಂಗೆ ಮಾತೆರೆಗಳ ಮಾತಾವಿದಟ್ಲ ಎಂಕ್ಲಿಗೆ ಸರ್ವ ರೀತಿದ ಆಶೀರ್ವಾದನ ದೇವರಡ ನಟ್ಟೊಂದು ದುಂಬುದ ಕಾರ್ಯಕ್ರಮಗೂ ಎಂಕ್ಲೆಗ್ ಶ್ರೀ ದೇವರು ನಾ ಆಶೀರ್ವಾದ ಬೇಡಿರೆ ನಾವು ಮಾತಿರಲ್ಲ ಈ ಕುಟುಂಬದ ಹಿರಿಯರಾಯಿನ ಶರತ್ ಕುಮಾರ್ ನಮ್ಮೊಟ್ಟಿಗೆ ಉಳ್ಳೇರು ಅಕ್ಲ ಪರಿವಾರದಕ್ಕೂ ಮತ ಉಳ್ಳೇರು ಎಂಗ್ಲ ರೋಟರಿ ಕ್ಲಬ್ ದೇರಳ ಕಟ್ಟಿದ ಅಧ್ಯಕ್ಷರು ಬಹಳ ಮುಖ್ಯವಾದ ಇನ್ನು ವಿಶೇಷವಾದ ಎಂಗ್ಲ ರೋಟರಿ ಕ್ಲಬ್ ಜಿಲ್ಲೆದ ಜಿಲ್ಲಾ ಗವರ್ನರ್ ರೋಟೇರಿಯನ್ PHF ರಂಗನಾಥ್ ಮಠ ನಮ್ಮೊಟ್ಟಿಗೆ ಉಳ್ಳೇರು ಬೊಕ್ಕ ನಮ್ಮ ಪದಾಧಿಕಾರಕ್ಕೆ ಉಳ್ಳೇರು ದುಂಬುದ ಕಾರ್ಯಕ್ರಮ ನಮ್ಮ ಮೆತ್ತು ನೆರವೇರಿಸಿದ ಬೈದಿನ ಮಾತಿರೆಲ್ಲ ಹಾರ್ದಿಕವಾದ ಸ್ವಾಗತ ಬಂದೊಂದು ದುಂಬುದ ಕೆಲಸಕ್ಕೆ ಶ್ರೀ ದೇವರ ಅನುಗ್ರಹಕ್ಕೆ ಏನೊಂದು ಪಿರೋರ ಒವೇ ರೀತಿಯ ತಪ್ಪು ನಾನು ಮಾಪ್ ಮಂತದ್ದು ಎಂಕ್ಲ ಮಾತ ಕಾರ್ಯಕ್ರಮ ಎಡ್ಡೆಡ್ ರೀತಿಯ ನಡಪುಣ ಲೆಕ್ಕ ಶ್ರೀ ದೇವರ ಆಶೀರ್ವಾದ ಮಂತ್ ಕೊಡೋದಕ್ಕೆ ಏನು ಅಲ್ಲ ಕಳೆದ 2 ತಿಂಗಳಿನಿಂದ ಸತತವಾಗಿ ನಾವು ಈ ಒಂದು ಪರಿಸರ ಸ್ನೇಹಿಯಾದಂತಹ ವನ ಮಹೋತ್ಸವ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ರೋಟರಿ ಮಿತ್ರರ ಮನೆಯಲ್ಲಿ ಇದನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದೊಂದು ನಮಗೆ ಸದಾವಕಾಶ ಹೇಗೆ ಬಂತು ಅಂತ ಹೇಳಿದರೆ, ನಮ್ಮ ಮಿತ್ರರೊಬ್ಬರು ನಮ್ಮಲ್ಲಿ ಕೇಳಿಕೊಂಡರು, ನಮ್ಮ ನಾಗವನ ಇದೆ, ಈ ನಾಗವನದಲ್ಲಿ ಇಂಥ ಗಿಡಗಳನ್ನು ನೆಟ್ಟರೆ ಅದು ಸುರಕ್ಷಿತವಾಗಿ ಉಳಿಯುತ್ತದೆ, ಬೆಳೀತದೆ ಎನ್ನುವ ದೃಷ್ಟಿಯಲ್ಲಿ ನಾವು ಅದನ್ನು ನಮ್ಮ ಮೀಟಿಂಗ್ನಲ್ಲಿ ಇಟ್ಕೊಂಡು ಅದು ಎಲ್ಲರೂ ಒಪ್ಪಿದರು. ಇದೊಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ, ಆದ್ದರಿಂದ ಇಲ್ಲೊಂದು 150 ಗಿಡಗಳನ್ನು ನೆಡುವಷ್ಟು ಸ್ಥಳಾವಕಾಶ ಇದೆ. ಆದ್ದರಿಂದ ಅದನ್ನು ಇವತ್ತು ನಾವು ನೆರವೇರಿಸ್ತಾ ಇದ್ದೇವೆ. ಈ ಒಂದು
ವನ ಮಹೋತ್ಸವ ಕಾರ್ಯಕ್ರಮದ ಈ ಒಂದು ವನವನ್ನು ನಾವು ಹಸ್ತಾಂತರ ಮಾಡಲಿಕ್ಕಿದೆ ಇವತ್ತು. ಇದಕ್ಕೆ ನಾನು ನಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಗವರ್ನರ್ ಮಲ್ಟಿ PHF ರೋಟೇರಿಯನ್ ರಂಗನಾಥ್ ಭಟ್ ಅವರು ನನ್ನ ಕೋರಿಕೆ ಮೇರೆಗೆ ಅವರು ಇವತ್ತು ಆಗಮಿಸಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಹಾಗೂ ಉಳ್ಳಾಲ ಭಂಡಾರಿ ಕುಟುಂಬದ ಪರವಾಗಿ ಕೂಡ ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಸರ್. ಹಾಗೆ ನಮ್ಮ ಝೋನ್ 3 ಇದರ ಅಸಿಸ್ಟೆಂಟ್ ಗವರ್ನರ್ ಅಂತ ರೋಟೇರಿಯನ್ ಗೋಪಾಲಕೃಷ್ಣ ಶೆಟ್ಟಿ ಇದ್ದಾರೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು. ಹಾಗೆ ನಮ್ಮ ಜಿಲ್ಲೆಯ ಬಹುದೊಡ್ಡ ಯೋಜನೆ ನಮ್ಮ ನೆಲ ನನ್ನ ಗಿಡ, ಡಿಸ್ಟ್ರಿಕ್ನಲ್ಲಿ ಸುಮಾರು 5 ಲಕ್ಷ ಗಿಡ ನೆಡುವಂತಹ ಈ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಡಾಕ್ಟರ್ ರಂಜನ್ ರಾವ್ ಅವರು ಕೂಡ ಇವತ್ತು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇದೇ ಸಮಿತಿಯಲ್ಲಿರುವಂತಹ ನಮ್ಮ ಮನೀಶ್ ರಾವ್ ಅವರಿದ್ದಾರೆ, ವೈಸ್ ಚೇರ್ಮನ್. ಅವರಿಗೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಭಂಡಾರಿ ಕುಟುಂಬದ ಮುಖ್ಯಸ್ಥರಾದಂಥ ಶರತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ನ ಗವರ್ನರ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದಂತಹ ನಮ್ಮ ರೋಟೇರಿಯನ್ ವಿಕ್ರಮ್ ದತ್ತ ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಯಾಕೆಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಿದ್ರೆ ನಮಗೆ ನಮ್ಮ ಲಾಯನ್ ಮಾಧವ್ ಉಳ್ಳಾಲ್ ಅವರ ಸಹಾಯ ಅದು ಎಷ್ಟು ಹೇಳಿದರೂ ನಾವು ಗುಣಗಾನ ಮಾಡಿದರೂ ಸಾಲದು. ಅಂತಹ ಒಂದು ವ್ಯಕ್ತಿತ್ವ ಅವ್ರದ್ದು, ಸರಳ ಸಜ್ಜನಿಕೆಯ ಒಂದು ನಮ್ಮ ಮಾಧವ್ ಉಳ್ಳಾಲ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮೊನ್ನೆ ತಾನೇ ನಾವು ಮಾಡಿದ್ದೇವೆ, ಇಲ್ಲಿ ಉಳ್ಳಾಲ ಬೈಲಿನ ಒಂದು RCCಯನ್ನು ಮಾಡಿದ್ದೇವೆ. ಸುಮಾರು 25 ಜನರ ಒಂದು ತಂಡ ಇದೆ. ಅದರಲ್ಲಿ ನವೀನ್ ಭಂಡಾರಿ ಅವರು ಅದರ ಅಧ್ಯಕ್ಷರು. ಹಾಗೆ ನಮ್ಮ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರು ಹಾಗೆ ನಿರ್ದೇಶಕರು ಆಗಿರುವಂತಹ ನಮ್ಮ ರೋಟರಿ ಕ್ಲಬ್ಗೆ ದೊಡ್ಡ ಬೆನ್ನೆಲುಬು ರೋಟೇರಿಯನ್ನ PHF ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪುರುಷೋತ್ತಮ ಅಂತೇನಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಸೆಕ್ರೆಟರಿ JP ರೈ ಅವರಿದ್ದಾರೆ, ಅವರಿಗೂ ಕೂಡ ನೀವಾದಂಥ ಸೌಮ್ಯ. ಹಾಗೆ ಅರಣ್ಯ ಇಲಾಖೆಯ ಸೌಮ್ಯ ಮೇಡಮ್ ಅವರು ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ರೋಟರಿ ಕ್ಲಬ್ ದೇರ್ಲಘಟ್ಟ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ನಮ್ಮ ಮಾಧ್ಯಮದವರು ಬಹಳ ಮುಖ್ಯ. ಆದ್ದರಿಂದ ಇಲ್ಲಿ ಪೋಷಕರಲ್ಲವರು ರಾಜ್ಯಪಾಲರು ಇದನ್ನು ಗಮನಿಸಬೇಕು ಅಂತ ಹೇಳಿದರೆ, ನಾವೆಲ್ಲೆಲ್ಲೋ ವನಮಹೋತ್ಸವ ಮಾಡಿದರೆ ಅದು ವ್ಯವಸ್ಥಿತವಾಗಿ ಆಗೋದಿಲ್ಲ. ಆದರೆ ಇಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು 10 ಜನ ನಿನ್ನೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ಅಂತರ ಎಷ್ಟು ಬೇಕು, ಯಾವ ಗಿಡವನ್ನು ಹೇಗೆ ನೆಡಬೇಕು ಎಲ್ಲವೂ ಪರಿಣತಿ ಇರುವಂಥವರು. ನಮ್ಮ ಫಾರೆಸ್ಟ್ ಆಫೀಸರ್ RFO ಶ್ರೀಧರ್ ಅವರು ಕೂಡ ಇದಕ್ಕೆ ತುಂಬ ಶ್ರಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸೌಮ್ಯ ಮೇಡಮ್ ಇದ್ದಾರೆ, ಅವರನ್ನು ಕೂಡ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸಾನ್ನಿಧ್ಯದ ಶ್ರೀ ದೇವರನ್ನು ಮನಸ ಪ್ರಾರ್ಥಿಸುತ್ತಾ, ನಾವು ನಮ್ಮಂಥ ಎಲ್ಲ ದೇವರನ್ನು ಕೂಡ ಮನಸ್ಸು ಸ್ಮರಿಸುತ್ತಾ, ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ಬಹಳ ಒಂದು ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ರೋಟರಿ ಕ್ಲಬ್ ದೇರಳಕಟ್ಟೆ ನಮ್ಮ ಜಿಲ್ಲಾ ರೋಟರಿಯ ನಿರ್ದೇಶನದಂತೆ ಇವತ್ತು ನಮ್ಮ ನೆಲ ನನ್ನ ಗಿಡ ಕಾರ್ಯಕ್ರಮ ದೇರಳಕಟ್ಟೆ ರೋಟರಿ ಕ್ಲಬ್ನಿಂದ ಇದು 6ನೇ ಕಾರ್ಯಕ್ರಮ ನಮ್ಮದು. ಮೊದಲನೆಯದಾಗಿ ನಮ್ಮ ರೋಟರಿ ಕ್ಲಬ್ಬಿನ ಗೌರವಾನ್ವಿತ ಸದಸ್ಯರಾದಂತಹ ರೋಟೇರಿಯನ್ ವಿನಯ್ ಕುಮಾರ್ ಬಗಾಮಿಲ್ಲರವರ ಮನೆಯಲ್ಲಿ ಫಾರ್ಮ್ ಹೌಸಲ್ಲಿ ನಾವು ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 2ನೇ ಹಂತವಾಗಿ ಕುತ್ತಾರಿನ ಶ್ರೀಪ್ರಸಾದ್ ಆಳ್ವರವರ ಮನೆಯಲ್ಲಿ ನಾವು ಗಿಡಗಳನ್ನು ನೆಡುವಂಥದ್ದು ಮತ್ತು ಗಿಡಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೇವೆ. 3ನೇ ಹಂತವಾಗಿ ನಮ್ಮ ಅಧ್ಯಕ್ಷರ ಕಣೀರ್ ತೋಟದಲ್ಲಿರತಕ್ಕಂಥ ಸುಭದಾ ನಿಲಯದಲ್ಲಿ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 4ನೇ ಹಂತವಾಗಿ ಉಚ್ಚಿಲದ ಕೋಟೆಕಾರ್ನಲ್ಲಿ ಸರ್ಕಾರಿ ಹೈಸ್ಕೂಲ್ನಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 5ನೇ ಹಂತವಾಗಿ ಕೋಟೆಕಾರ್ ಪಟ್ಟಣ ಪಂಚಾಯತಿನಲ್ಲಿ 10 ಹಲವು ವಿವಿಧ ಜಾತಿಯ ಸಸಿಗಳನ್ನು ನೆಡುವುದರ ಮೂಲಕ ಮತ್ತು ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು 6ನೇ ಹಂತವಾಗಿ ಬಹಳ ಪ್ರಾಮುಖ್ಯವಾಗಿ ಈ ಒಂದು ದೇವ ಸಾನ್ನಿಧ್ಯ ಇರತಕ್ಕಂಥ ಜಾಗದಲ್ಲಿ ಬಹಳ ಪವಿತ್ರವಾದ ಮತ್ತು ಬಹಳ ಕಾರಣಿಕದ ಜಾಗ ಅಂತ ನಾನು ಕೇಳಿಕೊಂಡಿದ್ದೇನೆ. ಭಂಡಾರಿ ಸಮಾಜದವರು ನಡೆಸಿಕೊಂಡು ಬರುವಂತಹ ಈ ಒಂದು ನಾಗಬನ
ನಾವು ಯಾವತ್ತೂ ಕೂಡ ಒಂದು ಪರಿಸರದಲ್ಲಿ ಇರತಕ್ಕಂತಹ ನಾಗದೇವರ ಬನ ಯಾವ ರೀತಿ ಇರಬೇಕು ಎಂಬುದನ್ನು ಈ ಉಳ್ಳಾಲ ಬೈಲಿನ ದೊಡ್ಡ ಮನೆಯ ಭಂಡಾರಿ ಸಮಾಜದವರ ನಾಗಬಣದ ಮೂಲಕ ನಾವು ತಿಳಿದುಕೊಳ್ಬೇಕು. ನಾನು ಅದರ ಕುಟುಂಬದ ಹಿರಿಯರಾದ ಶರತ್ತಣ್ಣನವರ ಹತ್ರ ಮಾತನಾಡುವಾಗ ಹೇಳಿದೆ, ಒಂದು ನಾಗಬನ ಅಂತ ಹೇಳಿದರೆ ಈ ರೀತಿಯಾಗಿರಬೇಕು ಅಂತ. ಆದ್ದರಿಂದ ಈ ನಾಗಬನ ನಿಜವಾಗಿ ದೇವರ ಒಂದು ಪವಿತ್ರತೆ ಇದರಿಂದ ರೋಟರಿ ಕ್ಲಬ್ ಮತ್ತು ಈ ಒಂದು ಭಂಡಾರಿ ಕುಟುಂಬದ ಈ ಒಂದು ದೊಡ್ಡ ಮನೆಯ ಉಳ್ಳಾಲ ಬಯಲು ದೊಡ್ಡ ಮನೆ ಈ ಒಂದು ಮನೆತನದ ಜೊತೆ ನಾವೊಂದು ಸೇರುವಂಥ ಅವಕಾಶವನ್ನು ದೇವರೇ ನಮಗೆ ಒದಗಿಸಿಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೇನೆ. ಭಾಳ ಮುಖ್ಯವಾಗಿ ನಮ್ಮ ಈ ಭಾಗದ ಪರಿಸರ ಪ್ರೇಮಿ ಮಾಧವ ಉಳ್ಳಾಲ್ರ ಬಗ್ಗೆ ನಮಗೆ ಎಲ್ಲರಿಗೂ ಗೊತ್ತಿದೆ. ಮೊನ್ನೆ ನಾನು ಎಲ್ಲ ಕಾರ್ಯಕ್ರಮಕ್ಕೆ ಅವರು ಕರೆದಾಗ ಹೋಗುವವನು. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಬಹಳ ಮುಖ್ಯವಾಗಿ ನಮ್ಮ ನಂತೂರಿನಿಂದ ತಲಪಾಡಿ ಹೈವೇ ಹೆದ್ದಾರಿಯಲ್ಲಿ ಸುಮಾರು 2,500ಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟು ಇವತ್ತು ಆ ಗಿಡಗಳನ್ನು ನೋಡುವಾಗ ಖುಷಿಯಾಗ್ತಿದೆ. ಆ ಮಾರ್ಗದ ರಸ್ತೆಯ ಬದಿಯಲ್ಲಿ ಹೆದ್ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಒಂದು ಸಮಾಜ ಆರೋಗ್ಯಪೂರ್ಣವಾಗಬೇಕು ಅಂತಾದರೆ ಪರಿಸರ ಆರೋಗ್ಯಪೂರ್ಣವಾಗಿರಬೇಕು. ಒಂದು ಪರಿಸರ ಆರೋಗ್ಯಪೂರ್ಣವಾಗಿದ್ದಾಗ ಇಡೀ ಸಮಾಜವೇ ಆರೋಗ್ಯಪೂರ್ಣವಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಆದ್ದರಿಂದ ಬಹಳ ಮುಖ್ಯವಾಗಿ ರೋಟರಿ ಕ್ಲಬ್ ದೇರಳಕಟ್ಟೆ ಈ ರೀತಿಯಾದ 10 ಹಲವು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಳ್ತೇವೆ. ಬಹಳ ಮುಖ್ಯವಾಗಿ ಈ ಒಂದು ಉಳ್ಳಾಲ ಬೈಲು ದೊಡ್ಡ ಮನೆಯ ಶರತ್ ಕುಮಾರ್ ಮತ್ತು ಅವರ ಎಲ್ಲ ಕುಟುಂಬಿಕರಿಗೆ ನಾನು ಅಭಿನಂದನೆಗಳನ್ನು ರೋಟರಿ ಕ್ಲಬ್ ದೇರಳಕಟ್ಟೆಯ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಒಳ್ಳೆಯ ಒಂದು ರೋಟರಿ ನಾಗ ವನವನ್ನು ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಈ ಸಸಿಗಳನ್ನು ಬಹಳ ಮುಖ್ಯವಾಗಿ ನಮ್ಮ ಮಾಧವಳ್ಳರು ಹೇಳಿದಂತೆ ನೇರಳೆ, ಹೊಲೆದಾಸವಲ, ಮಹಾಗಣಿ ಮತ್ತು ನಾಗಸಂಪಿಗೆ ಬಹಳ ಪವಿತ್ರವಾದ ಸಸಿಗಳನ್ನು ಇಲ್ಲಿ ನಡುವುದರ ಮೂಲಕ ಈ ಒಂದು ಪರಿಸರ ಬಹಳ ಶುದ್ಧೀಕರಣ ಆಗುವುದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೆಟ್ಟಂಥ ಎಲ್ಲ ಗಿಡಗಳು 150 ಗಿಡಗಳನ್ನು ಒಟ್ಟು 6ನೆಯ ಈ ಒಂದು ಕಾರ್ಯಕ್ರಮದಲ್ಲಿ 1,000 ಗಿಡಗಳನ್ನು ನಾವು ನೆಡುವ ಮತ್ತು ವಿತರಿಸುವ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ದೇರಳಕಟ್ಟೆ ಇವತ್ತು ಮಾಡಿದೆ. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇದಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಅರಣ್ಯ ಇಲಾಖೆಯವರು ತುಂಬ ಹೃದಯದ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ರೋಟೇರಿಯನ್ ಪಿ ಡಿ ಶೆಟ್ಟಿ ಅವರು, ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿರತಕ್ಕಂಥ ನಮ್ಮ ರೋಟೇರಿಯನ್ ವಿಕ್ರಮ್ ದತ್ತಾರ್ ಅವರು, ನಮ್ಮ ಕಾರ್ಯದರ್ಶಿ JP ರೈ ಅವರು, ನಮ್ಮ ಝೋನಲ್ ಲೆಫ್ಟಿನೆಂಟ್ ಪುರುಷೋತ್ತಮ ಅಂಚನ್ರವರು, ಇವರೆಲ್ಲರ ಮತ್ತು ನಮ್ಮ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದೇ ರೀತಿ ನಮ್ಮ ಜೊತೆ ವಿಶೇಷ ಅತಿಥಿಗಳಾಗಿ ನಮ್ಮ ರೋಟರಿ ಜಿಲ್ಲೆ 3181ರ ಜಿಲ್ಲಾ ಗವರ್ನರ್ DG ರಂಗನಾಥ್ ಭಟ್ರ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ವಿಕ್ರಮ್ ದತ್ತರ್ ಅವರು ನಮ್ಮ ಜೊತೆ ಇದ್ದಾರೆ. ಅಸಿಸ್ಟೆಂಟ್ ಗವರ್ನರ್ ಗೋಪಾಲ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಗಿಡಗಳನ್ನು ನೆಡುವಂತಹ ನಮ್ಮ ಜಿಲ್ಲಾ ಚೇರ್ಮನ್ ಡಾಕ್ಟರ್ ರಂಜನ್ ರಾವ್ ನಮ್ಮ ಜೊತೆ ಇದ್ದಾರೆ. ವೈಸ್ ಚೇರ್ಮನ್ ಮನೀಶ್ ರಾವ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಒಂದು ಉಳ್ಳಾಲ ಬೈಲು ದೊಡ್ಡ ಮನೆ ಕುಟುಂಬಸ್ಥರ ಯಜಮಾನರಾದಂಥ ನಮ್ಮ ಶರತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅರಣ್ಯ ಇಲಾಖೆಯಿಂದ ಸೌಮ್ಯ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಒಟ್ಟಿನಲ್ಲಿ ನನ್ನ ಬಹಳ ಪ್ರೀತಿಯ ಮಾಧ್ಯಮದ ಮಿತ್ರರು ನಮ್ಮ ಜೊತೆ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾದ ಕಾರ್ಯಕ್ರಮಗಳನ್ನು ನಾವು ಸಂಘ ಸಂಸ್ಥೆಗಳವರು ಮಾಡಿದಾಗ ಇನ್ನೊಂದು ಸಂಘ ಸಂಸ್ಥೆಗಳಿಗೆ ಅದು ಮಾದರಿಯಾಗಿ ಅವರೂ ಕೂಡ ಈ ರೀತಿಯಾದ ಕಾರ್ಯಕ್ರಮ ಮಾಡುವಲ್ಲಿ ಪ್ರೋತ್ಸಾಹ ಸಿಗ್ತದೆ. ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಉಳ್ಳಾಲ ಬೈಲು ದೊಡ್ಡ ಮನೆಯ ಶರತ್ ಕುಮಾರ್ ಬಂಡೆ ಮತ್ತು ಅವರ ಕುಟುಂಬಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಹಳ ಸುಂದರವಾದ ಪರಿಸರ. ಈಗ ನಾವು ಇದನ್ನು ನೆಟ್ಟಿದ್ದೇವೆ. ಈ ನಟ್ಟಂಥ ಗಿಡಗಳನ್ನು ಪ್ರತಿ ಸಾರಿ ಅದನ್ನು ಗಮನಿಸುವಂಥ ಯಾವತ್ತೂ ಕೂಡ ಒಂದು ಮನೆಯಲ್ಲಿ ಒಂದು ಮಗು ಜನಿಸಿದಾಗ ಆ ಮಗುವಿನ ಲಾಲನೆ ಪಾಲನೆಯನ್ನು ನಾವು ಯಾವ ರೀತಿ ಮಾಡ್ತೇವೆ, ಬೇಕಾದಂಥ ಸಮತೋಲಿತ ಆಹಾರವನ್ನು ಕೊಡುವುದರ ಮೂಲಕ ಒಟ್ಟು ಅದರ ಗಮನವನ್ನು ಹರಿಸಿ ಆ ಮಗು ಬೆಳೆದು ದೊಡ್ಡದಾಗಿ ಒಂದು ಒಳ್ಳೆಯ ಸಮಾಜಕ್ಕೆ ಕೊಡುಗೆಯಾಗುವ ರೀತಿಯಲ್ಲಿ ನಾವು ಕಾಪಾಡುವಂಥ ಜವಾಬ್ದಾರಿ ಆ ಹೆತ್ತವರಲ್ಲಿ ಅಥವಾ ಪಾಲಕರ ಮೇಲೆ ಇರ್ತದೆ. ಅದೇ ರೀತಿ ಇವತ್ತು ಈ ಗಿಡವನ್ನು ನೆಟ್ಟಂತಹ ನಮಗೆ ಬಹಳ ಮುಖ್ಯವಾಗಿ ಮಾಧವಳ್ಳಾಲ್ ಅವರಿಗೆ ಮತ್ತು ಈ ರೋಟರಿ ಕ್ಲಬ್ ದೇರಳಕಟ್ಟಿನ ಸರ್ವ ಸದಸ್ಯರಿಗೆ ಮತ್ತು ಈ ಒಂದು ಉಳ್ಳಾಲ ಬಯಲು ದೊಡ್ಡ ಮನೆಯ ಶರತ್ ಭಂಡಾರಿ ಕುಟುಂಬಿಕರಿಗೆ ಇದರ ಜವಾಬ್ದಾರಿ ಇದೆ. ಶ್ರೀ ದೇವರ ಅನುಗ್ರಹದಿಂದ ಎಲ್ಲ ಗಿಡಗಳು ಕೂಡ ಬೆಳೆದು ನಿಂತು ಬಂದು ನೋಡಿದಾಗ ಜನರಿಗೂ ಕೂಡ ಬಹಳ ಒಂದು ಮನಸ್ಸಿಗೆ ಉಲ್ಲಾಸವಾಗುವಂಥ ಒಂದು ಸಂದರ್ಭ ಖಂಡಿತವಾಗಿಯೂ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳುತ್ತಾ ನಮಗೆಲ್ಲರಿಗೂ ಕೂಡ ಈ ಸ್ಥಳ ಸಾನ್ನಿಧ್ಯದಲ್ಲಿ ಇರತಕ್ಕಂಥ ದೇವರು ಆಶೀರ್ವಾದನ ಮಾಡಲಿ. ಈ ರೀತಿಯಾದ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿಕ್ಕೆ ಪೂರ್ತಿಯಾದ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ.
ಮಿತ್ರರು, ಈ ಗ್ರಾಮದ ಊರಿನ ಮಹನೀಯರು ಹಾಗೂ ಅರಣ್ಯ ಇಲಾಖೆಯಲ್ಲಿ ಬಂದಿದ್ದಾರೆ. ಹಾಗೂ ಎಲ್ಲ ಮಿತ್ರರಿಗೂ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ದೇರ್ಲಕಟ್ಟೆ ಇವರು ನಡೆಸಿದಂತಹ ನಮ್ಮ ನೆಲ ನನ್ನ ಗಿಡ ಈ ಯೋಜನೆಯಲ್ಲಿ ಈ ಸ್ಥಳದಲ್ಲಿ 150 ಗಿಡಗಳನ್ನು ನೆಟ್ಟು ಈ ಯೋಜನೆಯನ್ನು ಮಾಡಿದ್ದಾರೆ. ಇದೊಂದು ನಮ್ಮ ಜಿಲ್ಲೆಗೆ 3181ಗೆ ಒಂದು ಹೆಮ್ಮೆಯ ಕೆಲಸ. ಅದು ನೀವು ನಮ್ಮನ್ನೆಲ್ಲ ಒಂದು ಅದು ಅಂತ ಹೇಳ್ತಾರೆ ಸಂತೋಷವನ್ನಾಗಿ ಮಾಡಿದಾಗ ಖುಷಿ ಆಗ್ತದೆ. ನಿಮಗೆಲ್ಲ ಗೊತ್ತಿಲ್ಲ, ಮರದಲ್ಲೇನು ಹೇಳುವಂಥದ್ದು ಏನಿಲ್ಲ. ಆದರೆ ಈ ಮರವನ್ನು ದೊಡ್ಡದಾಗಲಿ, ಈ ಮರಕ್ಕೆ ಯಾವುದು ಕಡಿಯುವಂಥದ್ದು ಅಂಥದ್ದೊಂದು ಸಂದರ್ಭ ಬರಬಾರ್ದು. ಇದು ಒಳ್ಳೆಯಾಗಿ ಬೆಳೀಲಿ ಹೇಳಿಕೊಂಡು ನನ್ನ ಈ 2 ಮಾತನ್ನು ಇಲ್ಲಿ ನಮ್ಮ ಹುಟ್ಟು ಭೂಮಿಯಿಂದ, ನಮ್ಮ ಮರಣ ಕೂಡ ಈ ಭೂಮಿಗೆ. ಈ ಹುಟ್ಟು ಮತ್ತು ಮರಣದ ನಡುವಿನ 4 ದಿವಸದ ಜೀವನ, ನಾವು ಈ ಭೂಮಿಗಾಗಿ ಏನಾದರೂ ಒಂದು ಪ್ರತ್ಯುಪಕಾರ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ರೋಟೇರಿಯನ್ ರಂಗನಾಥ್ ಭಟ್ ಅವರ ಕನಸಿನ ಯೋಜನೆ ನಮ್ಮ ನೆಲ ನಮ್ಮ ಗಿಡ, ಈ ಒಂದು ಉತ್ತಮ ಯೋಜನೆಯನ್ನು ಸಾಕ್ಷಾತ್ಕಾರ ಮಾಡಿದಂತಹ ರೋಟರಿ ಕ್ಲಬ್ ದೇರ್ಲಕಟ್ಟೆಯ ಅಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ಸದಸ್ಯರಿಗೆ ಡಿಸ್ಟ್ರಿಕ್ಟ್ 3181 ಇದರ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಮಾಗನೆಯ ಒಡೆಯರಾದಂಥ ಸೋಮನಾಥೇಶ್ವರ ದೇವರನ್ನು ಮುಂದಿಟ್ಟುಕೊಂಡು, ಹಾಗೂ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾತುಂಟು, ಭೂಮಿಯ ಹಕ್ಕು ನಾಗದೇವರಿಗೆ ಅಂತ. ಈ ಭೂಮಿಯ ಹಕ್ಕು ನಾಗದೇವರ ಈ ವನದಲ್ಲಿ ನಮಗೆ ರೋಟರಿ ಕ್ಲಬ್ಬು ದೇರ್ಲಕಟ್ಟೆ ನಾವು ಈ ವನ ಮಹೋತ್ಸವ ನಮ್ಮ ನೆಲ ನಮ್ಮ ಗಿಡ ಈ ಯೋಜನೆಗೆ ಅನುವು ಮಾಡಿಕೊಟ್ಟಂಥ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರಾದ PH ರಂಗನಾಥ್ ಭಟ್ ಅವರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರ ಚೇರ್ಮನ್ರಾದ ಡಾಕ್ಟರ್ ರಂಜನ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆ ಅಸಿಸ್ಟೆಂಟ್ ಗವರ್ನರ್ ಆದಂಥ ನಮ್ಮ ಗೋಪಾಲ್ ಶೆಟ್ಟಿ ಅವರಿಗೆ ಸಹ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ಈ ಕ್ಲಬ್ಬಿನ ಅಧ್ಯಕ್ಷರಾದ PD ಶೆಟ್ಟಿ ಅವರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ಕ್ಲಬ್ಬಿನ ಸದಸ್ಯರು ಹಾಗೂ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದಂಥ ವಿಕ್ರಮ್ ದತ್ತರ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಕ್ಲಬ್ಬಿನ ಸೆಕ್ರೆಟರಿ ಆದಂಥ JP ರೈ ಅವರಿಗೂ ನಾನು ಕ್ಲಬ್ಬಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕ್ಲಬ್ಬಿನ ಆಗ ಹೇಳಿದಾಗೆ ರೋಟರಿ ಕ್ಲಬ್ ದೇರ್ಲಕಟ್ಟೆ ಅಂದರೆ ಇದಕ್ಕೆ ಬೆನ್ನೆಲುಬಾಗಿ ನಿಂತಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಯಾವ ಕಾರ್ಯಕ್ರಮ ಇದ್ದರೆ ಸಹ ಯಾನುಲ್ಲೆ ಅಂತ ಹೇಳುವಂಥ ಒಂದು ವ್ಯಕ್ತಿ ಅವರು. ಆ ವ್ಯಕ್ತಿತ್ವ ಅವರದ್ದು ಭಾಳ ದೊಡ್ಡದು. ಅವರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಈ ನಾಗಬಣ್ಣದ ಕುಟುಂಬಸ್ಥರಾದಂಥ ಶರತ್ ಭಂಡಾರಿ ಅವರ ಕುಟುಂಬಕ್ಕೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ನಮ್ಮ ರೋಟರಿ ಬಂಧು ಮಿತ್ರರಿಗೂ, ಇಲ್ಲಿ ಆಗಮಿಸಿದಂಥ ಗಣ್ಯರಿಗೂ ಹಾಗೂ ಈ ಕುಟುಂಬದ ಸದಸ್ಯರಿಗೂ, ಕುಟುಂಬ ವರ್ಗದವರಿಗೂ ಎಲ್ಲರಿಗೂ ಶ್ರೀ ನಾಗದೇವರು ಅನುಗ್ರಹಿಸಲಿ. ಅವರು ಸದಾ ಆರೋಗ್ಯವಂತಾಗಿ ಇರಲು ಅನುಗ್ರಹ ಕೊಡಲಿ ಅಂತ ಬೇಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಡಿಸ್ಟ್ರಿಕ್ಟ್ ಗವರ್ನರ್ ರಂಗನಾಥ್ ಭಟ್ ಅವರು ಈ ಒಂದು ಪ್ರಾಜೆಕ್ಟ್ ಹಾಗೂ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀನಿ. ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ PD ಶೆಟ್ರೆ, ನಮ್ಮ ಸಹಾಯಕ ಗವರ್ನರ್ ಅವರಾದ JK ಶೆಟ್ರೆ, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅವರಾದ ವಿಕ್ರಮ್ ದತ್ತಾರವರೇ, ನಮ್ಮ ನೆಲ ನನ್ನ ಗಿಡ ಇದರ ಕಮಿಟಿಯ ಚೇರ್ಮನ್ರವರಾದ ಡಾಕ್ಟರ್ ರಂಜನ್ ರವರೇ, ವೈಸ್ ಚೇರ್ಮನ್ರವರಾದ ಮನೀಶ್ ರಾವ್ರವರೇ, ಈ ಜಾಗೆಯ ಗುರುಕುರ್ರವರಾದ ಭಂಡಾರಿ ಕುಟುಂಬದವರೇ, ಈ ರೋಟರಿ ಕ್ಲಬ್ಬಿನ ಅಧ್ಯಕ್ಷರೇ, RCC ಪ್ರೆಸಿಡೆಂಟ್ನವರಾದ ನವೀನ್ ರವರೇ, ಮತ್ತು ನನ್ನ ಮಾಧ್ಯಮ ಮಿತ್ರರೇ, ಯಾವುದಪ್ಪ ಜಿಲ್ಲೆ ಯೋಜನೆ ಮಾಡೋದೆಂದು ನಾವು ಆಲೋಚನೆ ಮಾಡುವಾಗ ಮುಖ್ಯವಾಗಿ 2 ವಿಷಯಗಳು ನಮ್ಮ ಗಮನಕ್ಕೆ ಬಂದೆವು. ಒಂದು ಆರೋಗ್ಯ, ಇನ್ನೊಂದು ಪರಿಸರ. ನಮ್ಮ ರೋಟರಿ ಕೂಡ ನಮ್ಮ 7ನೇ ದೃಷ್ಟಿಕೋನವಾಗಿ ಪರಿಸರದ ಬಗ್ಗೆ ನಾವು ಮಾಹಿತಿಯನ್ನು ಕೊಡಬೇಕೆಂದು ಹೇಳುವಾಗ ಇದೊಂದು ಅದಕ್ಕೆ ತಕ್ಕ ಆದಂತಹ ಒಂದು ಜಿಲ್ಲಾ ಯೋಜನೆ ಎಂದು ನಮಗೆ ಕೂಡ ಒಂದು ಗಮನಕ್ಕೆ ಬಂತು. ನಾವು ಈ ಯೋಜನೆಯನ್ನು ಮಾಡಬೇಕೆಂದು ನಾವು ನಿರ್ಧಾರ ಮಾಡಿ ನಾವು ನಮ್ಮ ಡಾಕ್ಟರ್ ರಂಜನ್ ರವರಿಗೆ ಅದರ ಒಂದು ಚೇರ್ಮನ್ ಆಗಬೇಕೆಂದು ಕೇಳಿಕೊಳ್ಳುವಾಗ ಅವರು ಕೂಡಲೇ ಒಪ್ಪಿ ಈಗ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ
ಸಾಧಾರಣ 1 ಲಕ್ಷಕ್ಕಿಂತ ಹೆಚ್ಚು ಗಿಡಗಳನ್ನು ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವು ನಡೆದಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕ್ಲಬ್ಬಿನ ಸದಸ್ಯರು, ಎಲ್ಲ ಕ್ಲಬ್ನವರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ನಾನು ಎಲ್ರಿಗೆ ಅಭಿನಂದನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇಂತಹ ಒಂದು ಪಿ ಡಿ ಶೆಟ್ಟರ್ ಹೇಳಿದಾಗೆ ಇಂತಹ ಒಂದು ನಮ್ಮ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಾನು ನೋಡಿದ್ದು ಮೊದಲನೇ ಬಾರಿ. ನಿಮಗೆ ನನ್ನ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದ ಒಂದು ಒಳ್ಳೆ ರೀತಿಯಲ್ಲಿ ಈ ಮಾಡಲಿಕ್ಕೆ ಒಬ್ಬರು ನಮಗೆ, ನಾನು ಯಾವಾಗಲೂ ಒಂದು ಅವರ ವಿಷಯ ಕೇಳಿದ್ದೇನೆ, ನಾನು ನೋಡಲಿಲ್ಲ, ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೇನೆ. ಅವರೊಂದು ಕೊಟ್ಟಂತಹ ಒಂದು ಮಾರ್ಗದರ್ಶನ, ಅವರ ಸಹಾಯ, ನಾನು ಇವತ್ತು ಅವರ ವಿಷಯವನ್ನು ಮಾತಾಡಲೇಬೇಕು. ಮಾಧವ್ ಉಳ್ಳಾಲ್ರವರು, ಮಾಧವ್ ಉಳ್ಳಲ್ರವರು ಯಾವಾಗಲೂ ಹಾಗೆ ಎಲ್ಲಿ ಕೂಡ ಬರೋದಿಲ್ಲ, ಆದರೆ ಹಿನ್ನೆಲೆಯಲ್ಲಿ ಯಾವಾಗಲೂ ಅವರ ಕೆಲಸ ಆಗ್ತಾ ಇದೆ. ನಾವಲ್ಲ, ಎಲ್ಲ ಇಡೀ ಸಮಾಜದವರು ನಿಮಗೆ ಆಭಾರಿಯಾಗಿದ್ದಾರೆ ಎಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೊಂದು ಪುನಃ ನಾನು ನಮ್ಮ ಭಂಡಾರಿ ಕುಟುಂಬದವರಿಗೆ ಪುನಃ ನೀವೊಂದು ಕೊಟ್ಟಂತಹ ನಮ್ಮ ಇವತ್ತು ಈ ಜಾಗೆಯ ಒಂದು ನಿಮ್ಮ ಸಹಾಯ ನಾವು ಯಾವಾಗಲೂ ಮರೆಯೋದಿಲ್ಲ. ಯಾಕಂದರೆ ಇದು ನಮಗೆಲ್ಲ, ಇನ್ನು ಬರುವ ಜನಾಂಗದವರಿಗೆ ಕೂಡ ನಮ್ಮ ಪರಿಸರದ ಬಗ್ಗೆ ಒಂದು ಮಾಹಿತಿ ಇರಲಿ. ಇಷ್ಟೆಲ್ಲ ನಮ್ಮ ಸೀಸನ್ ಚೇಂಜ್ ಆಗ್ತಾ ಇದ್ದೇವೆ, ನಾವು ನಮ್ಮ ಸೈಡಿಂದ ನಾವು ಇದು ಮಾಡಲೇಬೇಕೆಂದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಇದರಲ್ಲಿ ಎಲ್ಲ ಭಾಗಿಯಾದಂಥ ಇತರರಿಗೂ ಕೂಡ ಇಂದು ಈಗ ನಿಜವಾಗಿ ಗಿಡಗಳನ್ನು ನಮ್ಮ ಕಾರ್ಮಿಕರು ನೆಡ್ತಾ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಗಿಡಗಳನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲರೂ ಇದರಲ್ಲಿ ಶ್ರಮ ಪಟ್ಟಿದ್ದೀರಾ. ಅವರು ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಕೃಷಿ ಕ್ಲಬ್ಬನ್ನು ನಾವು ಇಲ್ಲಿ ಫಾರ್ಮ್ ಮಾಡಿದ್ದೇವೆ. ಅದರ ಒಂದು ಔಪಚಾರಿಕವಾದ ಒಂದು ಫಾರ್ಮನ್ನು ಹಸ್ತಾಂತರ ಮಾಡುವ ಒಂದು ಕ್ರಮ ಇದೆ. ಅಧ್ಯಕ್ಷರು ಹಾಗೂ ಈ ರೋಟರಿ ಸಮುದಾಯ ದಳದ ನೀವು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದೀರಿ. ಈ ರೋಟರಿ ಸಮುದಾಯ ದಳವನ್ನು ನೀವೊಂದು ಮಾಡೆಲ್ ಸಮುದಾಯ ದಳದ ಹಾಗೆ ಮಾಡಬೇಕೆಂದು ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದೀರಿ, ನೀವು ಇನ್ನೂ ಕೂಡ ಒಳ್ಳೆ ಕೆಲಸ ಮಾಡಿ ಎಂದು ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಆ್ಯಂಡ್ ಆಲ್ ದಿ ಬೆಸ್ಟ್. ಮತ್ತು ಮಾಧವ್ ಅವರಿಗೆ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಗಿಡ ಕಾರ್ಯಕ್ರಮ ರೋಟರಿ ಕ್ಲಬ್ ದೇಳೆಕಟ್ಟೆಯಿಂದ ಆಚರಿಸಲ್ಪಟ್ಟಂತಹ ಈ ನಾಗಾಬನ ಉಳ್ಳಾಲ ಬಯಲಿನಲ್ಲಿ ಆಚರಿಸಿದಂಥ ಭಂಡಾರಿ ಅವರ ಕುಟುಂಬದಲ್ಲಿ ಇಂದಿನ ಮುಖ್ಯ ಅತಿಥಿಯಾಗಿ ಬಂದಂಥ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ PHF ರೊಟೇರಿಯನ್ ರಂಗನಾಥ್ ಭಟ್ ಅವರಿಗೆ ಮನಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಝೋನಲ್ನ ಅಸಿಸ್ಟೆಂಟ್ ಗವರ್ನರ್ ಆದ ರೊಟೇರಿಯನ್ PHF ಗೋಪಾಲ್ ಶೆಟ್ಟಿ ಅವರಿಗೂ ನಾನು ಮನಪೂರ್ವಕ ವಂದಿಸ್ತೇನೆ. ಹಾಗೆಯೇ ಈ ಪ್ರೋಗ್ರಾಮಿನ ಮುಖ್ಯ ಚೇರ್ಮನ್ನರಾದಂಥ PHF ಡಾಕ್ಟರ್ ರಂಜನ್ ಅವರಿಗೂ ನಾನು ಮನಪೂರ್ವಕ ವಂದನೆ ಅರ್ಪಿಸ್ತೇನೆ. ಹಾಗೆ ವೈಸ್ ಚೇರ್ಮನ್ ಆದ ಮನೀಶ್ ರಾವ್ ಅವರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಕುಟುಂಬದ ಮುಖ್ಯಸ್ಥರಾದ ಶರತ್ ಭಂಡಾರಿ ಅವರ ಮನೆಯವರಿಗೂ ಎಲ್ಲರಿಗೂ ನಾನು ಮನಪೂರ್ವಕ ವಂದನೆ ಸಲ್ಲಿಸ್ತೇನೆ. ಹಾಗೆಯೇ ಈ RCC ಟೀಮಿನ ಮುಖ್ಯಸ್ಥರು ಹಾಗೂ ಎಲ್ಲರಿಗೂ ಸಹ ನಾನು ವಂದನೆಗಳನ್ನು ಅರ್ಪಿಸಿದ್ದೇನೆ. ಹಾಗೆಯೇ ಈ ಪರಿಸರದ ಮುಖ್ಯ ವಾರ್ಯರಾದ ಮಾಧವ್ ಉಳ್ಳಾಲ್ ಅವರ ತಂಡದವರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ರೋಟರಿ ಕ್ಲಬ್ಬಿನ ಪ್ರೆಸಿಡೆಂಟ್ ಹಾಗೂ ಝೋನಲ್ ಲೆಫ್ಟಿನೆಂಟ್ ಪ್ರೆಸಿಡೆಂಟ್ ಆದ PD ಶೆಟ್ಟಿಯವರು, ಝೋನಲ್ ಲೆಫ್ಟಿನೆಂಟ್ ಪ್ರೋತ್ಸಾಹ ವಂಚನ್, ಡಿಸ್ಟಿಕ್ ಸೆಕ್ರೆಟರಿ ಆದ ವಿಕ್ರಮ್ ದತ್ತ ಹಾಗೂ KR ಶೆಟ್ಟಿ ಅವರಿಗೂ ನಾನು ಮನಪೂರ್ವಕ ವಂದನೆ ಅರ್ಪಿಸುತ್ತಿದ್ದೇನೆ. ಹಾಗೆ ಇಲ್ಲಿ ಬಂದಂಥ ಎಲ್ಲ ಮೀಡಿಯಾಗಳಿಗೂ ನಾನು ವಂದನೆ ಅರ್ಪಿಸುತ್ತಾ ನನ್ನ ವಂದನವನ್ನು ಮುಗಿಸ್ತೇನೆ. ಬಡ್ತಿಯಾಗಿದೆ ಡಿಪಾರ್ಟ್ಮೆಂಟ್ ಅವರ ಕೆಲಸ ಕಾರ್ಯಕ್ರಮ, ಅವರನ್ನು ಗವರ್ನರ್ ಹೂವನ್ನು ಕೊಟ್ಟು ಗೌರವಿಸಬೇಕು.